ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ. ಫ್ರೆಂಡ್ಸ್, ನಮಗೆ ಕಾಶ್ಮೀರ ಅಂತ ಹೇಳಿದ ಕೂಡಲೇ ನಮಗೆ ಭಕ್ತಿ ಮನಸ್ಸಲ್ಲಿ ಹೇಗೆ ಬರ್ತದೆ ನೋಡಿ. ಹಾಗೆ ನೋಡಿ, ನಾನಿವತ್ತು ಕಾಶ್ಮೀರದಲ್ಲಿದ್ದೇನೆ. ಹೌದು, ನಿಮಗೆ ಆಶ್ಚರ್ಯ ಆಗ್ತಾ ಉಂಟಲ್ಲ ನೋಡಿ. ಅಲ್ಲಿ ಆ್ಯಪಲ್ ಫಾರ್ಮ್ ಎಲ್ಲ ನೋಡಿ, ಸ್ಯಾಫ್ರಾನ್ ಇದು ಫಾರ್ಮ್ ನೋಡಿ. ಬೇಗ ಬೋ, ಬೇಗ ಬರೋಡ. ಅವಳು ಕೆಸರ್ ಕೆಸರ ಬಂಟಿ. ನೋ ನೋ ನೋ. ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ, ಸುಪ್ರಭಾತಂ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತಿನ ದಿವಸ ನಿಮ್ಮೊಟ್ಟಿಗೆ ಒಂದು ಗುಡ್ ನ್ಯೂಸ್ ಹಂಚಿಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ಎಂತ ಹೇಳಿದರೆ, ಇನ್ನು ಡೈಲಿ ವ್ಲಾಗ್ಸಲ್ಲಿ ನಂದು ಒಂದು ಹೊಸ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೇನೆ. ನಮ್ಮ ದೇಶದ 29 ರಾಜ್ಯಗಳಿಗೆಲ್ಲ ನಿಮ್ಮನ್ನೊಮ್ಮೆ ಸುತ್ತಾಡಿಸಿ ಬಿಡುವಂತಿದ್ದೇನೆ. ಹೌದು, ಹೇಗೆ ಅಂತ ಹೇಳಿದರೆ, ಯಾವುದೇ ಒಂದು ರಾಜ್ಯದ ಫೇಮಸ್ ಅಥವಾ ಟ್ರೆಡಿಷ್ನಲ್ ಅಥೆಂಟಿಕ್ ಫುಡ್ಡಿನ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರಲಿಕ್ಕಿದ್ದೇನೆ. ಇನ್ನು ಡೈಲಿ ನಾನು 29 ಡೇಸ್ ಚಾಲೆಂಜ್ ಇದು. ಸೊ ನಿಮ್ಮ ಸಹಕಾರ ಯಾವಾಗಲೂ ಇರಲಿ. ಹಾಗೆ ವಿಡಿಯೋವನ್ನು ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಆಯಿತಾ. ಇಲ್ಲದ್ರೆ ಬೇಜಾರಾಗ್ತದೆ. ಕಾಮೆಂಟ್ಸ ಮಾಡಿ. ಹಾಗೆ ನಿಮ್ಮ ರಾಜ್ಯದ ಯಾವುದಾದ್ರೂ ಫುಡ್ ಇದ್ದರೆ ಅದನ್ನು ಹೇಳಿ, ನಾನು ಟ್ರೈ ಮಾಡ್ತೇನೆ. ಸೊ ಇದು ಡೈಲಿ ವ್ಲಾಗ್ನ ಜೊತೆಗೆ ಇದು ಸಹ ಒಂದು ಏನು ಎಡಿಷನ್ ಆಗಿರ್ತದೆ. ಹಾಗೆ ಇದನ್ನು ನಿಮ್ಮೊಟ್ಟಿಗೆ ಹೇಳಿಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತಾ ಉಂಟು. ನಿಮ್ಮ ಕಾಮೆಂಟಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತಾ ಇದೆ ನಿಮಗೆ, ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ ಆಯಿತಾ. ನಮ್ಮ ದೇಶದ ತುತ್ತ ತುದಿಯಾದಂತಹ ಕಾಶ್ಮೀರ ರಾಜ್ಯ, ಜಮ್ಮು ಕಾಶ್ಮೀರ, ಇಲ್ಲಿಯ ಅಥೆಂಟಿಕ್ ಫುಡ್ ಕಾಶ್ಮೀರಿ ಪುಲಾವ್. ಇದು ಫುಲ್ ಡ್ರೈ ಫ್ರೂಟ್ಸಿಂದ ಕೂಡಿರ್ತದೆ. ಈ ಒಂದು ಪುಲಾವನ್ನು ನಾನು ಫಸ್ಟ್ ಟ್ರೈ ಮಾಡ್ತಾ ಇದ್ದೇನೆ. ಫಸ್ಟಿಗೆ ಕಾಶ್ಮೀರ, ಲಾಸ್ಟಿಗೆ ಬರೋದು ಕೇರಳ. ಸೊ ಅಲ್ಲಿವರೆಗಿನ ಐಟಮಲ್ಲಿ ನಿಮ್ಮದೇನಾದರೂ ಎಡಿಷನ್ಸ್ ಇದ್ದರೆ ಹೇಳಿ, ಮಾಡ್ತಾ ಹೋಗುವ ದಿವಸಕ್ಕೆ ಒಂದೊಂದು ಐಟಮು. ಯಾವುದು ಪಾಸಿಬಲ್ ಇದೆ, ಯಾವುದು ನಮ್ಮ ಒಂದು ಬಜೆಟಲ್ಲಿ ಅಥವಾ ನಮ್ಮ ಸುತ್ತಮುತ್ತ ಅವೈಲೇಬಲ್ ಇರುವಂಥ ಥಿಂಗ್ಸಲ್ಲಿ ಆಗಬೇಕು. ಹಾಗೆ ನೋಡುವ, ಗಮ್ಮತ್ತು ಮಾಡುವ ಎಲ್ಲರೂ ಕೂಡ. ಟಿಲ್ ದ ಎಂಡ್ ಆಯಿತಾ. ವಿಡಿಯೋ ಯಾವತ್ತೂ ಸ್ಕಿಪ್ ಮಾಡಬೇಡಿ, ಫುಲ್ ಕೊನೆಯವರೆಗೆ ಸಹ ನೋಡಿ, ತುಂಬ ಎಂಜಾಯ್ಮೆಂಟ್ ಇರ್ತದೆ. ಇವತ್ತು ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟಿಗೆ ಇದು ನೀರು ದೋಸೆ ಆಯಿತಾ. ಸೊ ನೀರು ದೋಸೆ ಆಗ್ತಾ ಉಂಟು. ಆ ಕಡೆ ಬಂಟಿದ್ದು ಮಂಡಿ ಎಲ್ಲ ಉಂಟು. ಹಾಗೆ ಇದೆಲ್ಲ ಆದಮೇಲೆ ಬೇಗ ಬೇಗ ಎಲ್ಲ ಕೆಲಸ ಮಾಡಿ, ಇನ್ನು ಮಧ್ಯಾಹ್ನದ್ದು ಊಟಕ್ಕೆ ನನಗೆ ಕಾಶ್ಮೀರಿ ಪಲಾವ್ ರೆಡಿ ಮಾಡಲಿಕ್ಕೆ ಉಂಟು. ಇದೊಂದು ಹಳದಿ ಹೂವಿನ ಬಳ್ಳಿ ಉಂಟಲ್ಲ, ಎಲ್ಲ ಕಡೆ ಸಹ ವ್ಯಾಪಕವಾಗಿ ಹರಡ್ತಾ ಉಂಟು ನೋಡಿ. ಸೊ ಇದನ್ನು ನಾವು ತುಂಬ ಯೂಸ್ಫುಲ್ಲಾಗಿ ಉಪಯೋಗ ಮಾಡಿಕೊಡ್ಬೋದಂತೆ. ನಾವೀಗ ಹಸಿಯನ್ನೇ ಬೆಳೆದದನ್ನು ಹಸುಗಳಿಗೆ ಹಾಕಿದರೆ ಅದು ತಿನ್ನುವುದೇ ಇಲ್ಲ, ಬಿಟ್ಟು ಬಿಡ್ತದೆ ಹಾಗೆ. ಮತ್ತು ಅದು ಎಲ್ಲಿಯಾದರೂ ನಾವು ಕೊಚ್ಚಿ ಕೊಚ್ಚಿ ಬಿಸಾಡಿದರೆ ಅಲ್ಲಿಯೇ ಪುನಃ ಚಿಗುರ್ತದೆ. ಅದಕ್ಕೆ ಒಂದು ಒಳ್ಳೆ ಐಡಿಯಾ ಅಂತ ಹೇಳಿದರೆ, ಅದನ್ನು ನೋಡಿ ಈ ಥರ ಸಣ್ಣ ಸಣ್ಣ ತುಂಡು ಮಾಡಿ ನಾವು ಬೇಯಿಸಿ ಹಸುಗಳಿಗೆ ಕೊಡೋದ್ರಿಂದ ಇದರಿಂದ ಹಸುಗಳ ಹಾಲಿನ ಪ್ರಮಾಣ ಮತ್ತು ಹಾಲಿನಲ್ಲಿರುವ ಫ್ಯಾಟ್ನ ಪ್ರಮಾಣ ಸಹ ಹೆಚ್ಚಾಗ್ತದೆ ಅಂತ ಒಬ್ಬರು ಹೇಳಿದರು. ಹಾಗೆ ನಾನೀಗ ಇದನ್ನು ಟ್ರೈ ಮಾಡುವ ಅಂತ ಇದ್ದೇನೆ, ಹೊಸ ರೆಸಿಪಿ ಹಸುಗಳಿಗೆ. ಫ್ರೆಂಡ್ಸ್, ನಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆಯಿತು. ಇನ್ನಿವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಕಾಶ್ಮೀರಿ ಪುಲಾವ್ ಮಾಡ್ತಾ ಇದ್ದೇನೆ. ಇದು ತುಂಬ ಒಳ್ಳೆಯದಾಯ್ತಾ. ನಾವು ತಿಂಗಳಿಗೊಮ್ಮೆ ಎಲ್ಲ ಮಾಡಿದರೆ ಮಕ್ಕಳಿಗೆ ಸಹ ಒಳ್ಳೆಯದು, ನಮಗೆ ಸಹ ಒಳ್ಳೆಯದು. ಆದ ಕಾರಣ ನೀವು ಸಹ ಟ್ರೈ ಮಾಡಿ. ಕಾಶ್ಮೀರಿ ಪುಲಾವ್ ಮತ್ತು ಆಲೂ ದಮ್, ಇದರದ್ದು ಮೇನ್ ಇಂಗ್ರೀಡಿಯೆಂಟ್ ಎಂತ ಅಂತ ಹೇಳಿದರೆ ಡ್ರೈ ಫ್ರೂಟ್ಸ್ ಆಯಿತಾ. ಮತ್ತು ಇದು ಯಾವುದೇ ನಾವು ವೃತ್ತದ ದಿವಸ ಎಲ್ಲ ಮಾಡ್ಬೋದು. ನೀರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಇದೆಲ್ಲ ಆಪ್ಷನ್, ಹಾಕಲೇಬೇಕಂತೆಲ್ಲ, ಹಾಕದಿದ್ರೆ ಸಹ ನಮಗೆ ತಿನ್ನಲಿಕ್ಕೆ ಆಗ್ತದೆ. ಹಾಗೆಯೇ ಮತ್ತೊಂದು ಮಕ್ಕಳಿಗೆ ಸಹ ಒಳ್ಳೆಯದು. ಯಾಕೆ ಹೇಳಿದೆ ಹೇಳಿದರೆ, ಇದನ್ನು ಖಾರ ಇಲ್ಲದೆ ಸಹ ಮಾಡ್ಬೋದು, ಖಾರ ಹಾಕಿ ಸಹ ಮಾಡ್ಬೋದು. ಹಾಗೆ ಎರಡು ವಿಧದಲ್ಲಿ ಕೂಡ ನಾವು ಟ್ರೈ ಮಾಡ್ಬೋದು. ನಾನಿವತ್ತು ಸ್ವಲ್ಪ ಮೆಣಸಿನ ಹುಡಿ ಮತ್ತು ಹಸಿಮೆಣಸು ಹಾಕಿ ಮಾಡಿದ್ದೇನೆ. ಅದು ಎರಡನ್ನು ಸ್ಕಿಪ್ ಮಾಡಿಕೊಂಡು ಬೇಕಿದ್ರೆ ಕೂಡ ನಾವು ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ. ಸೊ ನಾವು ಹಾಗಾದರೆ ಸ್ಟಾರ್ಟ್ ಮಾಡುವಲ್ಲ, ಕಾಶ್ಮೀರಿ ಪುಲಾವ್ ಮತ್ತು ಆಲೂ ದಮ್. ಬನ್ನಿ ಹಾಗಾದರೆ. ನಮ್ಮಲ್ಲಿ ಅವೈಲೇಬಲ್ ಇರುವಂತಹ ಯಾವುದೇ ಡ್ರೈ ಫ್ರೂಟ್ಸನ್ನು ನಾವು ಇದಕ್ಕೆ ಯೂಸ್ ಮಾಡಿಕೊಳ್ಬೋದು. ಕಾಶ್ಮೀರಿ ಪುಲಾವ್ ಮಾಡಲಿಕ್ಕೆ ಬೇಕಾದಂತಹ ಮಸಾಲೆ ಪದಾರ್ಥಗಳು: ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಎಲ್ಲ ಮಸಾಲೆ ಪದಾರ್ಥಗಳ ಹೆಸರನ್ನು ಹಾಕ್ತೇನೆ ಆಯಿತಾ. ನಾವು ಫಸ್ಟಿಗೆ
ದೇಸಿ ತುಪ್ಪದಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹುರಿದುಕೊಂಡು ಅದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು. ಮತ್ತು ಅದೇ ಪಾತ್ರೆ ಮತ್ತು ಅದೇ ಉಳಿದಿರುವಂತಹ ತುಪ್ಪದಲ್ಲಿ ಆನಿಯನನ್ನು ಬ್ರೌನ್ ಕಲರ್ ಆಗುವವರೆಗೆ ಸಹ ಚಂದ ಮಾಡಿ ಹುರಿದಿಟ್ಕೊಳ್ಬೇಕು. ಆನಿಯನನ್ನು ನಾವು ಪಕ್ಕಕ್ಕೆ ತೆಗೆದಿರಿಸಿದ ಮೇಲೆ ಅದಕ್ಕೆ ಗಾರ್ಲಿಕ್, ಜಿಂಜರ್ ಮತ್ತು ಗ್ರೀನ್ ಚಿಲ್ಲಿ ಮತ್ತು ಉಳಿದ ಆಗ ತೋರಿಸಿದಂತಹ ಎಲ್ಲ ಮಸಾಲೆ ಪದಾರ್ಥಗಳನ್ನು ಹಾಕಿ ಚಂದ ಮಾಡಿ ಫ್ರೈ ಮಾಡಿ ಇಟ್ಕೊಳ್ಳೋದು. ಕಾಶ್ಮೀರಿ ಪುಲಾವ್ ನಮಗೆ ಖಾರ ಬೇಕು ಅಂತ ಇದ್ದರೆ ಅದಕ್ಕೆ ಸ್ವಲ್ಪ ಮೆಣಸಿನ ಹುಡಿ ಅಥವಾ ಸ್ವಲ್ಪ ಗರಂ ಮಸಾಲೆ ಹುಡಿ ಸೇರಿಸಿಕೊಳ್ಳೋದು. ಆಗ ನಾವು ಹುರಿದು ತೆಗೆದಿಟ್ಟಂತಹ ಆನಿಯನ್ನಲ್ಲಿ ಕಾಲಂಶವನ್ನು ಇದಕ್ಕೆ ಹಾಕಿ ನಂತರ ನಾವು ಮೊದಲೇ ನೆನೆಸಿಟ್ಟಂತಹ ಅಕ್ಕಿಯನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು. ಮತ್ತು ಕೇಸರಿ ದಳ ಹಾಕಿದಂತಹ ಹಾಲನ್ನು ಮಿಕ್ಸ್ ಮಾಡಿ ಬೇಕಾದಷ್ಟು ಪ್ರಮಾಣದ ನೀರನ್ನು ಹಾಕಿ ಹದ ಉರಿಯಲ್ಲಿ ಬೇಯಲಿಕ್ಕೆ ಇಡುವುದು. 20 ನಿಮಿಷದ ಕಾಲಾವಧಿಯಲ್ಲಿ ಕಾಶ್ಮೀರಿ ಪಲಾವ್ ಬೇಯ್ತದೆ. ನಂತರ ಅದಕ್ಕೆ ಹುರಿದಂತಹ ಈರುಳ್ಳಿ, ಡ್ರೈ ಫ್ರೂಟ್ಸು ಎಲ್ಲವನ್ನು ಹಾಕಿ ಸರ್ವ್ ಮಾಡೋದು. ರುಚಿಯಾದ ಮತ್ತು ಆರೋಗ್ಯಕರವಾದ ಕಾಶ್ಮೀರಿ ಪುಲಾವ್ ರೆಡಿ. ಓಡೆ ಹೋತ್ನಾ ಬಂಟಿ ಓಡೆ ಹೋತ್ನಾ ಕೈ ಸುಪ್ರಜಾಯಿ ಓಡೆ పోతున్నా ಓಡೆ పడంతే ఓడే బలి పుణ బర్షాంక పోపన పిదేయి తెలిప్పే మంగಣ್ಣೆ ಕಾರ್ ಪುಳಿಗಿನ್ ಪುಣತ ಕೆಸರ್ಗ ಪೊಂಟ ಸಾರಿ ಪಣ ಅಣ್ಣ ಪೋಪ್ರಿ ಪಣ ಸಾರಿ ಪಣ ಸಾರಿ ಪಣ ನನ್ನದ ಪಣ ಸಾರಿ ಪಣ ಏಜಿರಾ ಫ್ರೆಂಡ್ಸ್, ನೀವು ಆ ಸಣ್ಣ ಮೆಣಸು ಉಂಟಲ್ಲ ತೋರಿಸ್ತೇನೆ. ಈಗ ಈ ಮೆಣಸಿಗೆ ನೀವೆಂತ ಹೇಳುದು, ನಾವು ಗಾಂಧಾರಿ ಮೆಣಸು, ಜೀರಿಗೆ ಮೆಣಸು ಅಂತೆಲ್ಲ. ಹಾಗೆ ನನ್ನ ಹಸ್ಬೆಂಡ್ ಮಜ್ಜಿಗೆ ಮಾಡಲಿಕ್ಕೆ ಹೊರಟರು. ನಾನು ಹೇಳಿದ್ದೆ ಅದಕ್ಕೆ ಜೀರಿಗೆ ಮೆಣಸು ಹಾಕಿ ಒಳ್ಳೇದಾಗ್ತದೆ ಅಸಿಡಿಟಿ. ಇವರೆಂತ ಎಣಿಸಿದ್ರು ಗೊತ್ತಿಲ್ಲ, ಜೀರಿಗೆ ಮತ್ತು ಮೆಣಸು ಅಂತ. ಅವರಿಗೆ ಗೊತ್ತೇ ಇಲ್ಲ ಅಂತ ಅದಕ್ಕೆ ಅದು ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಅಂತ ಹೇಳಿ. ಅದಕ್ಕೆ ಎಂತ ಹೇಳು ಜೀರಿಗೆ ಮೆಣಸು ಇದನ್ನು ಹೇಗೆಪ್ಪ ಇನ್ನು ನಾನು ಹಾಕೋದು, ಹೊರಟದೇ ಕಷ್ಟದಲ್ಲಿ ಇದೆಲ್ಲ ಫೀಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಅದಕ್ಕೆ ಕೋಪ. ಇದು ನೋಡಿ, ಆಲೂ ದಮ್ ಮಾಡಲಿಕ್ಕೆ ಬೇಯಿಸಿದಂತಹ ಆಲೂಗಡ್ಡೆ ಪೀಸನ್ನು ಎಣ್ಣೆಯಲ್ಲಿ ಹುರಿಯುವುದು. ಮತ್ತು ಅದನ್ನು ನಾವು ಅದಕ್ಕೆ ಬೇಕಾದಂಥ ಮಸಾಲೆ ಹಾಕಿ ಮೊಸರು ಹಾಕಿ ಕುದಿಸಿದರೆ ಆಲೂ ದಮ್ ರೆಡಿ. ಇವತ್ತುಂಟಲ್ಲ ಫ್ರೆಂಡ್ಸ್, ನನಗೆ ಕಾಶ್ಮೀರಿ ಪುಲಾವ್ ತಿನ್ನಬೇಕನ್ನೋ ಸ್ಪಿರಿಟಲ್ಲಿ ಎಲ್ಲ ಮಧ್ಯಾಹ್ನದ ಒಳಗೆ ನನ್ನ ಕಿಚನ್ ಎಲ್ಲ ಕ್ಲೀನ್ ಮಾಡೋ ಒಂದು ಚಂದ ನೋಡಿ. ನಿಮ್ಗೆ ಯಾವಾಗಲೂ ನೋಡಲಿಕ್ಕೆ ಸಿಗೋದಿಲ್ಲ ಅಲ್ಲ, ಯಾಕೆಂದರೆ ಯಾವಾಗಲೂ ಇಷ್ಟು ಬೇಗ ಕ್ಲೀನ್ ಆಗೋದಿಲ್ಲ ಆಯಿತಾ. ಸತ್ಯ ಹೇಳೋದು, ನಾನು ಪಾತ್ರೆ ಸಹ ಎಲ್ಲ ತೊಳೆದಿಟ್ಟಿದ್ದೇನೆ. ಮತ್ತು ಆರಾಮದಲ್ಲಿ ಕೂತ್ಕೊಂಡು ಚಂದ ಮಾಡಿ ತಿನ್ನಬೇಕು ಅಂತ ಹೇಳಿ. ಸಿದ್ಧ ಕಾಶ್ಮೀರಿ ಪುಲಾವ್ ದಮ್ ಆಲು, ಕಾಶ್ಮೀರಿ ದಮ್ ಆಲು. ಫ್ರೆಂಡ್ಸ್, ಎಂತ ಗೊತ್ತಲ್ಲ, ಇದರದ್ದು 2 ಟೈಪ್ ಟೇಸ್ಟ್ ಉಂಟು. ಈ ಕಾಶ್ಮೀರಿ ಪಲಾವ್ ಒಂದು ಖಾರ ಹಾಕಿ ಮಾಡ್ತಾರೆ, ಮತ್ತೊಂದು ಪ್ಲೇನ್ ಗೀ ರೈಸ್ನ ಹಾಗೆ ಓನ್ಲಿ ಸ್ಮೆಲ್ ಮತ್ತು ಈ ಕೇಸರಿದು ಇದು ಕಲರ್ ಮತ್ತು ಎಲ್ಲ ಮಸಾಲೆದು ಸ್ಮೆಲ್ ಇರೋದು. ಅದು ಸೇಮ್ ಗೀ ರೈಸ್ ಇದೆ ಟೇಸ್ಟ್ ಕೊಡ್ತದೆ. ಇದು ಸ್ವಲ್ಪ ನಾವು ಖಾರ ಹಾಕಿದರೆ, ಅಂದರೆ ಗರಂ ಮಸಾಲೆ ಮತ್ತು ಮೆಣಸಿನ ಹುಡಿ, ಹಸಿರು ಮೆಣಸು ಹಾಕಿದರೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತದೆ. ಹಾಗೆ ರೈತದೊಟ್ಟಿಗೆ ಪಲಾವ್ನ ಹಾಗೆ ಆಗ್ತದೆ ಅದು ಕಾಂಬಿನೇಷನ್. ಇದು ದಮ್ ಆಲು ಮಾಡಿದ್ದಲ್ಲ, ಅದು ತುಂಬ ಒಳ್ಳೆಯದಾಗ್ತದೆ. ಇದು ಆ್ಯಕ್ಚುಲಿ ಅದಕ್ಕೆ
ಬೇಬಿ ಹಾಲು ಬೇಕಿತ್ತು, ಅದಿರಲಿಲ್ಲ. ಹಾಗೆ ನಾನು ಒಂದು ಹಾಲುವನ್ನು 4 ಕಟ್ ಮಾಡಿ ಹಾಗೆಲ್ಲ ಮಾಡಿದೆ ಜುಗಾಡ್ ಮಾಡಿ. ಸೊ ತುಂಬ ಟೇಸ್ಟ್ ಇದೆ ಇದು ಕೂಡ. ಹಾಗೆ ಇದಕ್ಕೆ ಸಹ ಇದು ಬೆಳ್ಳುಳ್ಳಿ ನೀರುಳ್ಳಿ ಎಲ್ಲ ಹಾಕ್ಲಿಕ್ಕಿಲ್ಲ, ದಮ್ ಹಾಲು ಉಂಟಲ್ಲ ಅದಕ್ಕೆ. ಖಾಲಿ ಜಿಂಜರ್ ಪೌಡರ್ ಒಂದು ಹಾಕ್ಲಿಕ್ಕೆ ಉಂಟು ಅದರಲ್ಲಿ, ಮತ್ತೆ ಎಲ್ಲ ಉಳಿದ ಮಸಾಲೆಗಳೆಲ್ಲ. ಹಾಗೆ ತುಂಬ ಟೇಸ್ಟ್ ಉಂಟು, ಮನೆಯಲ್ಲಿ ಟ್ರೈ ಮಾಡಿ ಆಯ್ತಾ. ಬೇಗ ಆಗ್ತದೆ. ನನಗೆ ತುಂಬ ಟೆನ್ಷನ್ ಆಗಿತ್ತು ಫಸ್ಟ್ ಡೇ ಆಗ್ತದೇನೋ ಅಂತ ಹೇಳಿ. ಆಯ್ತು, ನಮ್ಮ ಮಧ್ಯಾಹ್ನದ ಊಟದ ಹೊತ್ತಿಗೆ ಆಗುವಾಗ ರೆಡಿ ಆಯಿತು. ಹೌದಾ, ಥ್ಯಾಂಕ್ ಯು. ದಮ್ ಹಾಲು ಹೇಗುಂಟು? ಅದು ಹಾಗೆ, ಅದು ಆ್ಯಕ್ಚುಲಿ ಬೇಬಿ ಇದು ಹಾಲು ಹಾಕಲಿಕ್ಕೆ ಇಡೀ ಎತ್ಲ ಮಲ್ಲೆ. ಇದು ನಿಸರ್ಗ ಉಂಟಲ್ಲ, ಕಳೆದ ಸರ್ತಿ ಬರುವಾಗ ಮಾಡಬೇಕು ಹೇಳಿಲ್ಲ ತಂದಿಟ್ಟದು, ಅದನ್ನು ಈ ಸರ್ತಿ ಮಾಡಿದ್ದು. ಹಾಲು ತೆಗೆದಿಟ್ಟು ಇಟ್ಟು ಸೇಮಿಗೆ ಇಟ್ಟು ಪುರ್ಸೊತ್ತಾಗಲಿಲ್ಲ. ಎಷ್ಟು ವರ್ಷ ಆಯ್ತಾ ಮಾಡದೆ ಸೇಮಿಗೆ ಗೀರು? 2 ವರ್ಷ ಆಯ್ತಾ ಅಂತ. ನನ್ನ ಗಂಡನಿಗೆ ಹುಷಾರಿಲ್ಲದಾದ್ಮೇಲೆ ಇದರ ಸುದ್ದಿ ಇರಲಿಲ್ಲ. ಬಂಗಾರು. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಮ್ಮ ಬಂಗಾರು ವ್ಲಾಗಿಂಗ್ ಎಂಡ್ ಮಾಡ್ತಾನೆ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋರಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕನನ್ನು ಒತ್ತಲಿಕ್ಕೆ ಮರಿಬೇಡಿ. ನಿಮ್ಮ ಫೀಡ್ಬ್ಯಾಕ್ ದಯವಿಟ್ಟು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.